ಅಮೆರಿಕ ಖಂಡದ ಅತಿ ದೊಡ್ಡ ನೆಲದಲ್ಲಿನ ಮೊಲೆಯೂಡುವ ಜೀವಿಯಾದ ತಾಪಿರ್ ಕುಟುಂಬವೊಂದು 1 ಶತಮಾನದ ಬಳಿಕ ಕಣ್ಣಿಗೆ ಬಿದ್ದಿದೆ ಎಂದು ತಿಳಿದು ಬಂದಿದೆ. INEA ರಿಯೋ ಡಿ ಜೆನೈರೋ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಎನ್ವಿರಾನ್ಮೆಂಟ್ ಇದನ್ನು ಸ್ಪಷ್ಟೀಕರಿಸಿದೆ. ತಾಪಿರ್ ಈ ಸುತ್ತಿನ ಅತಿ ದೊಡ್ಡ ಸಸ್ತನಿ ಪ್ರಾಣಿ. ಇದನ್ನು ಜವುಗು ಆನೆ ಎಂದು ಹೇಳಬಹುದು. 1914ರ ಬಳಿಕ ಕಾಣಿಸದ ಇವು ನಿರ್ವಂಶವಾಗಿದೆ ಎಂದು ತಿಳಿಯಲಾಗಿತ್ತು. ನಿರ್ವಂಶದಂಚಿನ ಜೀವಿಗಳೆಂದು 38,000 ಹೆಕ್ಟೇರ್ ವಿಸ್ತೀರ್ಣದ ಕನ್ನಾಂಬೇಬ್ ಸ್ಟೇಟ್ ಪಾರ್ಕ್ ರಕ್ಷಿತ ಪ್ರದೇಶವನ್ನು 2008ರಲ್ಲಿ ಸ್ಥಾಪಿಸಲಾಗಿದೆ. ಬ್ರೆಜಿಲ್ನ ಇದು ಅಟ್ಲಾಂಟಿಕ್ ಕಾಡಿಗೆ ಒತ್ತಿದಂತೆ ಇದೆ. ಇಲ್ಲಿನ ಮರ ಕ್ಯಾಮೆರಾಗಳಿಂದ ಪಡೆದ 108 ಫೋಟೋಗಳು ತಾಯಿ, ತಂದೆ, ಮರಿ ಎಂದು 3 ತಾಪಿರ್ಗಳು ಕಾಡಿನಲ್ಲಿ ಸುತ್ತುತ್ತಿರುವುದು ಸ್ಪಷ್ಟಗೊಂಡಿದೆ.